ಇನ್ನು ಮತ್ತೊಂದೆಡೆ ಇದೇ ಪ್ರಕರಣವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾವೂರು ಪ್ರಕರಣದ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ಮತ್ತು ಸಾಮೂಹಿಕ ಪ್ರಾರ್ಥನೆ ಆಯೋಜಿಸಲಾಗಿತ್ತು. ದುಷ್ಕರ್ಮಿಗಳಿಂದ ಹಾನಿಗೀಡಾದ ಕೋಟ್ಯಾನ್ ಕುಟುಂಬಸ್ಥರ ನಾಗನಕಟ್ಟೆ ಬಳಿ ಸಭೆ ನಡೆಸಿದ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಈ ಘಟನೆಯಿಂದ ಸಮಸ್ತ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಘಾಸಿಯಾಗಿದೆ. ಇದೊಂದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತಹ ಹುನ್ನಾರ ಕೂಡ ಆಗಿದೆ. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ. ವಿಘ್ನ ಸಂತೋಷಿಗಳಿಗೆ ಸರಿಯಾದ ಶಿಕ್ಷೆ ದೊರಕಿ ತನ್ನ ತಪ್ಪಿನ ಅರಿವಾಗುವಂತೆ ಮಾಡಬೇಕೆಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಸ್ಥಳೀಯ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ವಿಶ್ವ ಹಿಂದೂ ಪರಿಷತ್ನ ಮುಖಂಡರುಗಳು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರು. ಕೋಟ್ಯಾನ್ ಕುಟುಂಬಸ್ಥರ ಮಲ್ರಾಯ ಸ್ಥಾನದಲ್ಲಿ ಕೆಲವು ದುಷ್ಕರ್ಮಿಗಳು ಹೇಡಿಗಳಂತೆ ಬಂದು ಇಲ್ಲಿರುವ ನಾಗಬನದ ಕಲ್ಲುಗಳೇನಿದೆ, ಹಿಂದೂಗಳು ಯಾವ ರೀತಿಯ ಒಂದು ಪೂಜನೀಯ ರೀತಿಯಲ್ಲಿ ಅದನ್ನು ಪೂಜಿಸ್ತಾರೆ, ಅದನ್ನು ಬಂದು ಇಲ್ಲಿಂದ ತೆಗೆದು ಹಾಕೋದು ಅಥವಾ ಒಡೆದು ಹಾಕೋದು ಈ ರೀತಿಯ ಕೆಲಸಗಳನ್ನು ಮಾಡಿರ್ತಾರೆ. ಪೊಲೀಸರಿಗೆ ನಮ್ಮ ಗುಪ್ತಚರ ಸಂಸ್ಥೆಗಳೇನಿದೆ, ಪೊಲೀಸರ ಗುಪ್ತಚರ ಏಜೆನ್ಸಿಗಳೇನಿದೆ, ಅದನ್ನು ಇನ್ನೂ ಬಲಪಡಿಸಿ ಈ ರೀತಿಯ ಕೃತ್ಯಗಳು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಆಗ್ತಾ ಇದೆ. ಧಾರ್ಮಿಕ ಮನೋಭಾವನೆಗಳಿಗೆ ನೋವು ಪಡಿಸುವಂಥ ಕೆಲಸವನ್ನು ಕೆಲವು ದುಷ್ಕರ್ಮಿಗೆ ಹೇಡಿಗಳು ಮಾಡ್ತಾನೆ ಇದ್ದಾರೆ. ಮತ್ತು ಕೆಲವು ಕಡೆ ಸಿಂಗಲ್ ಇನ್ಸಿಡೆಂಟ್ಸ್ ಆಗಿ ಸ್ಟ್ಯಾಬ್ ಮಾಡೋದು ಅಥವಾ ಯಾರನ್ನಾರು ಕೊಲೆಗೆ ಯತ್ನ ಮಾಡೋ ಕೆಲಸ ಸಹ ನನ್ನ ಕ್ಷೇತ್ರದಲ್ಲಿ ಕೆಲವು ಕಡೆ ಆಗ್ತಾನೆ ಉಂಟು. ಅದೆಲ್ಲ ದುಷ್ಕರ್ಮಿಗಳನ್ನು ಕಾವೂರಲ್ಲಿ ಮೊನ್ನೆ ಒಂದು ಸೀನ್ ಆಗಿದೆ, ಅವರನ್ನು ಸಹ ನಾವು ಪೊಲೀಸರು ಇಮಿಡಿಯೇಟ್ ಹಿಡಿದಿದ್ದಾರೆ. ಅದೇ ರೀತಿ ಧಾರ್ಮಿಕ ಮನೋಭಾವನೆಯನ್ನು ಕೆಳಕುವ ಸಲುವಾಗಿ ಈ ರೀತಿಯ ಕೆಲಸಗಳನ್ನು ಕೆಲವು ಹೇಡಿಗಳು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಕೊಡುವ ಮೆಸೇಜ್ ಏನಂತ ಹೇಳಿದರೆ, ನೀವು ಈ ರೀತಿಯ ಕೆಲಸ ಮಾಡಿದರೆ ನಾವು ಕಾನೂನು ಮತ್ತು ಪೊಲೀಸರ ಮೂಲಕ ನೀವು ನೆನಪು ಬಿಡಲಾಗದಂಥ ತಕ್ಕದಾದ ಪಾಠವನ್ನು ನಾವು ಖಂಡಿತ ಕಲಿಸ್ತೇವೆ. ಈ ನಾಗಪ್ಪನವನು ಬಹಳ ಕಷ್ಟದ ಕುಟುಂಬದ ಒಟ್ಟಿಗೆ ಹೊಡೆದು ಮಲ್ತೇರು ಹಣ್ಣು ಮಾತ್ರ ದೇವರು ತುಂಬ ನ್ಯಾಯ ಮಲ್ತೇರು ಅಂಚೆ ದಕ್ಲಿಗೆ ಕಠಿಣ ಶಿಕ್ಷೆ ಅವಡೇ ಬಂದು ಎಂಗಳ ಮೊತ್ತ 2006 ನಾಗಮಂಡಲ ಸಮೇತ ಆತನು ಅಂಚ ಬಾರಿ ಪವಿತ್ರ ಜಾಗನು ಎಂಗ್ಲ ಸಾಧ್ಯತಿನ ಎಂಗುಳ ಪ್ರಯತ್ನ ಮಾಡ್ಪ ನೀವು ಸಹಕಾರ ಕೊರಗಳು ರಾಜಕೀಯದಗುಳ ಬಾಕಿ ಸಂಘ ಸಂಸ್ಥೆದಗುಳ ಇಂಚಿನ ಪ್ರತಿ ನನ್ನ ಮೆತ್ತಿ ಒಳ್ಪ ನಡಪ ನಿಂಗೆ ಅಂಚೆ ನೀವು ಕಾನೂನಿಗೆ ಜೊತೆ ಬರ್ಬಂಡು ಮೀನು ವಿಶ್ವಾಸ ಎಂಗ್ಲಿ